ಎಲ್ಲರಿಗೆ ನಮಸ್ಕಾರ. ನಿನ್ನೆ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಮಾದಕ ದ್ರವ್ಯ ವಿರುದ್ಧ ಹೋರಾಟದಲ್ಲಿ ತುಂಬ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. 2 ಕಾರ್ ಮತ್ತು ವೆಹಿಕಲ್ಸ್ಗೆ ಇಂಟರ್ಸೆಪ್ಟ್ ಮಾಡಿ ಅದರಿಂದ 119 kg ಗಾಂಜಾ ವಶ ಪಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಕ್ರೈಮ್ ಬ್ರಾಂಚ್ಗೆ ಖಚಿತ ಮಾಹಿತಿ ಬರ್ತದೆ. ಆ ಮಾಹಿತಿ ಪ್ರಕಾರ ಆಂಧ್ರ ಪ್ರದೇಶದಿಂದ 2 ವೆಹಿಕಲಲ್ಲಿ ಕೆಲವು ಜನ ವಾಯಾ ಮಂಗಳೂರು ಕೇರಳ ಹೋಗ್ತಾ ಇದ್ದಾರೆ. ಅದರಲ್ಲಿ 106 kgಗಿಂತ ಹೆಚ್ಚು ಗಾಂಜಾ ಇದೆ ಅಂತ ಸುದ್ದಿ ಅವರು ಕೊಟ್ಟರು. ಇಮಿಡಿಯೇಟ್ಲಿ ಆ ಮಾಹಿತಿಗೆ ನಾವು ಸ್ವಲ್ಪ ಡೆವಲಪ್ ಮಾಡಿ ಒಂದು ಜಾಗಕ್ಕೆ ನಾವು ಕೊಣಾಜಿ ಸ್ಟೇಷನ್ ಲಿಮಿಟಲ್ಲಿ ಇರೋದು ಜಾಗಕ್ಕೆ ನಮ್ಮ ಕ್ರೈಮ್ ಬ್ರಾಂಚರು ತಂಡ ಹೋಗ್ತಾರೆ. ಆ ಜಾಗದಲ್ಲಿ ಲೊಕೇಶನ್ ಪ್ರಕಾರ ನಾವು ಅವ್ರಿಗೆ ಕಾಯ್ತೀವಿ. ಸೊ ಅರೌಂಡ್ 3:40-3:45 ಆಲ್ಟೋ ಕಾರ್, ಮಾರುತಿ ಆಲ್ಟೋ ಕಾರಲ್ಲಿ ಬರ್ತಾಯಿದೆ. ಆ ಹಿಂದೆ ಟಾಟಾ 407 ಕಾರ್ ಅಂತ ಇರ್ತದೆ. ಸೊ ನಮ್ಮವರು ನಾಕ ಹಾಕಿ 2 ವೆಹಿಕಲ್ಗೆ ಸ್ಟಾಪ್ ಮಾಡ್ತಾರೆ. ಸೊ ನಂತರ ಆ ಕಾರ್ದು ನಾವು ತಪಾಸಣೆ ಮಾಡ್ತೀವಿ. ಕಾರ್ ತಪಾಸಣೆ ಮಾಡುವಾಗ ಮೊದಲೇ ಕಾರಿಂದ ಸುಮಾರು 34 kg ನಮಗೆ ಡಿಕ್ಕಿಯಿಂದ ಗಾಂಜಾ ಸಿಗ್ತದೆ. ಎರಡನೇ ಕಾರ್ ಟಾಟಾ 407 ಓಪನ್ ಮಾಡಿ ನೋಡುವಾಗ ಮೊದಲೇ ಅಲ್ಲಿ ಫಿಶ್ ಕ್ಯಾರಿಂಗ್ ಟ್ರೇಸ್ ಇತ್ತು, ಅದು ಎಲ್ಲ ಖಾಲಿ ಇತ್ತು. ನಂತರ ಇನ್ನೂ ಸ್ವಲ್ಪ ಡೀಪಾಗಿ ತಪಾಸಣೆ ಮಾಡಿದ ನಂತರ ಬ್ಯಾಕ್ ಸೈಡ್ ಇರೋದು ಟ್ರೇಸಲ್ಲಿ ಕೆಳಗಡೆ ಅವರೆಲ್ಲ ಗಾಂಜಾ ಹೈಡ್ ಮಾಡಿದರು. ಅದರಲ್ಲಿ ಕೂಡ 40 ಪಾರ್ಸಲ್ಸ್ ಇತ್ತು, ಒಟ್ಟಾರೆ 85 kg ಗಾಂಜಾ. ಸೊ ಈ ರೀತಿ 2 ವೆಹಿಕಲಲ್ಲಿ ಸುಮಾರು 119 kg ಗಾಂಜಾ ಇತ್ತು. 4 ಜನಕ್ಕೆ ನಾವು ವಶ ಪಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯ ಆರೋಪಿ ಮೊಯ್ದೀನ್ ಶಬ್ಬೀರ್ ಅಂತ 38 ವರ್ಷ, ಕಾಸರಗೋಡು ಕೇರಳ ಅವರು. ಅವ್ರದ್ದು ಅಸೋಸಿಯೇಟ್ ಅಜಯ್ ಕೃಷ್ಣನ್, ಇವರು ಅಲ್ಲಾಪುವಾ ಕೇರಳದಿಂದ 30 ವರ್ಷ. ಇನ್ನು ಇಬ್ಬರು ಒಬ್ಬ ಜೀವನ್ ಸಿಂಗ್, ಒಬ್ಬ ಮನೀಶ್ ಪಾಂಡೆ, ಇವರಿಬ್ಬರು ನಾರ್ತ್ ಇಂಡಿಯಾದಿಂದ ಅವ್ರ ಜೊತೆಗೆ ಇದ್ದರು. ಮೊಯ್ನುದ್ದೀನ್ ಶಬ್ಬೀರ್ಗೆ ಕಳೆದ ವರ್ಷ ನಾವು ಅದೇ ರೀತಿ ಸಿಮಿಲರ್ ಅಫೆನ್ಸಲ್ಲಿ ಅರೆಸ್ಟ್ ಮಾಡಿತ್ತು. ಆವಾಗ ಅವರಿಂದ 23 kg ಗಾಂಜಾ ನಮಗೆ ಸಿಕ್ಕಿತ್ತು. ಅವ್ರ ಮೇಲೆ ನಮಗೆ ಸಾಕಷ್ಟು ನಾವು ನಿಗಾವಣೆ ಇಟ್ಟಿರ್ತೀವಿ. ನಾವು ನಮ್ಮ ಇನ್ಫಾರ್ಮೆಂಟ್ಸ್ ಕೂಡ ಅವ್ರ ಮೇಲೆ ಆ್ಯಕ್ಟಿವ್ ಮಾಡಿದೆ. ಸೊ ಅವ್ರ ಮುಖಾಂತರ ನಮಗೆ ಮತ್ತೊಮ್ಮೆ ಸರಿ ಮಾಹಿತಿ ಸಿಕ್ತು. ಮೊಯ್ನುದ್ದೀನ್ ಶಬ್ಬೀರ್ ಈಸ್ ಎ ನೊಟೋರಿಯಸ್ ಅಫೆಂಡರ್ ಇನ್ ಕೇರಳ. ಕಾಸರಗೋಡು, ಕುಂಬ್ಳೆ ಮತ್ತು ಸುತ್ತಮುತ್ತ ಜಿಲ್ಲೆಯಲ್ಲಿ ಮತ್ತು ಕೊಣಾಜಲ್ಲಿ ಎಲ್ಲ ಸೇರಿ ಅವ್ರ ಮೇಲೆ ಸುಮಾರು 12 ಪ್ರಕರಣ ದಾಖಲಾಗಿದೆ ಇಲ್ಲಿವರೆಗೆ. ಅವರು ಮುಖ್ಯವಾಗಿ ಮರ್ಡರ್ ಕೇಸಲ್ಲಿ ಆರೋಪಿ ಇದ್ದಾರೆ, ಆರ್ಮ್ಸ್ ಆ್ಯಕ್ಟಲ್ಲಿ ಆರೋಪಿ ಇದ್ದಾರೆ, ಗಾಂಜಾ ಪ್ರಕರಣದಲ್ಲಿ ಆರೋಪಿ ಇದ್ದಾರೆ, ಆಮೇಲೆ ಕ್ಯಾಟಲ್ ಥೆಫ್ಟಲ್ಲಿ ಆರೋಪಿ ಇದ್ದಾರೆ. ಅವ್ರದ್ದು ಇನ್ನೊಬ್ಬ ಅಸೋಸಿಯೇಟ್ ಅಜಯ್ ಕೃಷ್ಣನ್, ಅವರು ಕೂಡ ಸುಮಾರು 6 ಅಫೆನ್ಸಸಲ್ಲಿ ಶಾಮೀಲಾಗಿದ್ದಾರೆ. ಅವ್ರ ಮೇಲೆ ಕೂಡ ಅದೇ ರೀತಿ ಕಳ್ತಂದು ಮತ್ತು ಬೇರೆ ಬೇರೆ ಅಫೆನ್ಸಸ್ ಅವ್ರ ಮೇಲೆ ಇದೆ. ಇವರಿಬ್ಬರದ್ದು ಪರಿಚಯ ಸುಮಾರು ವರ್ಷ ಹಿಂದೆ ಒಬ್ಬ ಕಾಮನ್ ಫ್ರೆಂಡ್ ಮುಖಾಂತರ ಆಗ್ತದೆ. ಆವಾಗ ಇವರಿಬ್ಬರು ಗಾಂಜಾ ಸಾಗಾಣಿಕೆಯಲ್ಲಿ ಕೈ ಜೋಡಿಸ್ತಾರೆ. ಸೊ 2021 ಒಂದು ಕೇಸಲ್ಲಿ ಮುಖ್ಯ ಆರೋಪಿ ಮೊಯ್ನುದ್ದೀನ್ ಶಬ್ಬೀರ್ ಕೇರಳದ ರಾಜಮಂಡ್ರಿ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ. ಆವಾಗ ಜೈಲಲ್ಲಿ ಇಬ್ಬರು ನಾರ್ತ್ ಇಂಡಿಯನ್ ಅವ್ರ ಜೊತೆಗೆ ಪರಿಚಯ ಆಗ್ತದೆ. ಒಬ್ಬ ಮಹೇಶ್ ದ್ವಾರಕೀಶ್ ಪಾಂಡೆ ಮತ್ತು ಇನ್ನೊಬ್ಬ ಸಿಂಗ್ ಅಂತ, ಅಜಯ್ ಸಿಂಗ್ ಅಂತ, ಜೀವನ್ ಸಿಂಗ್ ಅಂತ, ಇವಿಬ್ಬರು ಕೂಡ ಆಂಧ್ರದಿಂದ ನಾರ್ತ್ ಇಂಡಿಯಾಗೆ ಗಾಂಜಾ ಖರೀದಿ ಮಾಡಲಿಕ್ಕೆ ಬಂದಿದ್ದು. ಆವಾಗ ಅವರು ಸಿಕ್ಕಾಕೊಂಡಿದ್ರು. ಮಹೇಶ್ ಪಾಂಡೆ 200 kg ಗಾಂಜಾ ಜೊತೆಗೆ ಆವಾಗ ಅರೆಸ್ಟ್ ಆಗಿದ್ದರು. ಮತ್ತು ಜೀವನ್ ಸಿಂಗ್ ಸುಮಾರು 65 kg ಗಾಂಜಾ ಜೊತೆಗೆ ಅರೆಸ್ಟ್ ಆಗಿದ್ದರು. ಸೊ ಈ ರೀತಿ ಅಲ್ಲಿ ಈ 3 ಜನದ್ದು ಪರಿಚಯ ಮತ್ತು ಫ್ರೆಂಡ್ಶಿಪ್ ಆಗ್ತದೆ. ಸೊ ಅದೇ ರೀತಿ ಈ ವರ್ಷ ಕೂಡ ಇವರು ವಿಶಾಖಪಟ್ಟಣಂ, ಆಂಧ್ರದಿಂದ ಇಲ್ಲಿ ಕೇರಳಗೆ ಈ ಗಾಂಜಾ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಬಟ್ ನಮ್ಮ CCB ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಸೊ ತುಂಬ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈಗ ನಾವು ಸುಮಾರು 35 kg ವರ್ತ್ ಇದು ಗಾಂಜಾ ಮತ್ತು 2 ವೆಹಿಕಲ್ಸ್, 5 ಮೊಬೈಲ್ ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಮೇಲೆ NDPS ಕಾಯ್ದೆ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ. ಧನ್ಯವಾದಗಳು. ಕಾರ್ ವಿಶಾಖಪಟ್ಟಣಂಗೆ
Was it somewhere from outside? There is a tri junction of Andhra and Odisha, not tri junction. So a junction alli there are a dense forest. It is notorious for that, where ganja is grown in kilometers and kilometers, and from all over India. In fact, the many notorious offenders, they go there. They have the suppliers there. ಅಲ್ಲಿಂದ ಖರೀದಿ ಮಾಡಿ ಇಡೀ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗ್ತಿದೆ. ಆ್ಯಂಡ್ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು, ಅದೇ ರೂಟಿಂದ ನಾರ್ತ್ ಕರ್ನಾಟಕಗೆ ವಯಾ ಬೀದರ್ ಎಂಟ್ರಿ ಆಗ್ತದೆ. ಮಹಾರಾಷ್ಟ್ರಕ್ಕೆ ಕೂಡ ಅದೇ ರೂಟಿಂದ ವಯಾ ಹೈದ್ರಾಬಾದ್, ವಯಾ ಬೀದರ್, ಪುಣೆ ಮತ್ತು ಮುಂಬೈ ಹೋಗ್ತದೆ. ಸೊ ದಟ್ ಏರಿಯಾ ಈಸ್ ನೋಟೋರಿಯಸ್ ಫಾರ್ ದ್ಯಾಟ್, ಆ್ಯಂಡ್ ಮೆನಿ ಗಾಂಜಾ ಅಫೆಂಡರ್ಸ್ ದೇ ಕೀಪ್ ಗೋಯಿಂಗ್ ದೇರ್ ಆ್ಯಂಡ್ ಗೆಟಿಂಗ್ ದ ಸಪ್ಲೈ. ಅಫೆಕ್ಟೆಡ್ ಏರಿಯಾ ಇದು. ಹೌದು ಹೌದು ಹೌದು. ಥ್ಯಾಂಕ್ ಯು.